ಮಂಗಳೂರಿನ ಯಯ್ಯಾಡಿಯ 55 ವರ್ಷದ ಮಹಿಳೆಯಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆಕೆ ವಾಸವಿರುವಂತಹ ಕದ್ರೆ ಗ್ರಾಮದ ಯಯ್ಯಾಡಿ ಗುಂಡಳಿಕೆ ಪ್ರದೇಶವನ್ನ ಸೀಲ್ ಡೌನ್ ಮಾಡಲಾಗಿದೆ. ಸುತ್ತಮುತ್ತ ಪ್ರದೇಶದ ಜನರು ಎಚ್ಚರಿಕೆಯಿಂದ ಇರುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸೋಂಕಿತರು ವಾಸವಾಗಿದ್ದಂತಹ ಮನೆಯ ಸುತ್ತಮುತ್ತ ನಿಯಂತ್ರಿತ ವಲಯವನ್ನಾಗಿ ಘೋಷಣೆ ಮಾಡಲಾಗಿದ್ದು, ಈ ವ್ಯಾಪ್ತಿಯಲ್ಲಿ 14ಕ್ಕೂ ಹೆಚ್ಚಿನ ಮನೆಗಳಿದ್ದು 48 ಜನರು ವಾಸವಿದ್ದಾರೆ. ಇವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಸೀಲ್ ಡೌನ್ ವ್ಯಾಪ್ತಿಯಲ್ಲಿ ಯಾವುದೇ ಅಂಗಡಿ ಮುಂಗಟ್ಟು ಕಚೇರಿಗಳಿಲ್ಲ. ಪೂರ್ವಕ್ಕೆ ಎಂಟಿ ಹೌಸ್, ಪಶ್ಚಿಮಕ್ಕೆ ಯಮುನಾ ಅವರ ಮನೆ, ಉತ್ತರಕ್ಕೆ ಗುಡ್ಡ ಇದ್ದು ದಕ್ಷಿಣಕ್ಕೆ ಲಲಿತಾ ಅವರ ಮನೆ ಇದೆ. ಈವರೆಗಿನ ಪ್ರದೇಶವನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಈಕೆಯ ನಿವಾಸದ ಸುತ್ತಲಿನ 5 ಕಿಲೋಮೀಟರ್ ಪ್ರದೇಶವನ್ನ ಬಫರ್ ಝೋನ್ ಅಂತ ಗುರುತಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ 23,600 ಮನೆಗಳು, 4,748 ಅಂಗಡಿ ಮುಂಗಟ್ಟುಗಳು ಇದ್ದು 1,24,000 ಜನಸಂಖ್ಯೆ ಈ ಒಂದು ವ್ಯಾಪ್ತಿಯ ಒಳಗಿದೆ. ಇನ್ನು ಬಫರ್ ಝೋನ್ ವ್ಯಾಪ್ತಿಗೆ ಪೂರ್ವಕ್ಕೆ ಪಡೀಲ್, ಪಶ್ಚಿಮಕ್ಕೆ ಎನ್ಎಂಪಿಟಿ, ಉತ್ತರಕ್ಕೆ ಮರಕಡ ಮತ್ತು ದಕ್ಷಿಣಕ್ಕೆ ರಥಬೀದಿ ಮಂಗಳೂರು ಬರ್ತಾ ಇದೆ. ಪ್ರದೇಶವನ್ನ ಜಿಲ್ಲಾಡಳಿತವು ಸೀಲ್ ಡೌನ್ ಮಾಡಿರುತ್ತದೆ. ಆದ್ದರಿಂದ ಸದ್ರಿ ಪರಿಸರದ ಸಾರ್ವಜನಿಕರು ಈ ಏರಿಯಾದಿಂದ ಆಚೆ ಹೋಗುವುದು ಅಥವಾ ಈ ಏರಿಯಾಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ಈ ಮೂಲಕ ಎಲ್ಲ ಸಾರ್ವಜನಿಕರು